ಇಲ್ಲಿ ರೈತರು ಇದನ್ನ ತಿಳ್ಕೊಳ್ಳುವಂತ ಕೆಲವು ವಿಚಾರಗಳನ್ನ ನಾನು ಬೇಸಿಕ್ ಕೇಳ್ತೀನಿ. ಯಾಕೆಂದ್ರೆ ನಾವೆಲ್ಲ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, BSc ಮಾಡಿಬಿಟ್ಟು ಕೃಷಿ ಮಾಡಕ್ ಆಗಲ್ಲ. ಇವತ್ತು ಏನಾಗಿದೆ, ಕೃಷಿ ಮಾಡೋರು ಯಾರಂತಂದ್ರೆ ಮನೆಯಲ್ಲಿ ಯಾರು ವಿದ್ಯಾವಂತರಾಗಿಲ್ಲ, ಬುದ್ಧಿವಂತರಲ್ಲೋ ಅಂತವರಿಗೆಲ್ಲ ಕೃಷಿ ಬಿಟ್ಟು ನಾವು ಹೊರಗಡೆ ಬಂದ್ಬಿಟ್ಟಿದ್ದೀವಿ. ಅದರಲ್ಲೂ ಒಂದು 15-20 ವರ್ಷದಿಂದ ಕೃಷಿ ದುಬಾರಿ ಆಗಿದೆ. ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬಾ ಜಾಸ್ತಿಯಾಗಿ ವಲಸೆ ಹೋಗೋದು ಹೆಚ್ಚಾಗಿ, ಮೈಗ್ರೇಷನ್. ಇವತ್ತು ಪಟ್ಟಣಗಳು ತುಂಬಾ ಸ್ಪೀಡ್ ಆಗಿ ಬೆಳೀತಾವೆ, ಹಳ್ಳಿಗಳು ವೃದ್ಧಾಶ್ರಮಗಳಾಗ್ತವೆ. ಕಾರಣ ಏನಂತಂದ್ರೆ ಸಾಯಿಲ್ ಡಿಗ್ರೇಡೇಷನ್, ಮಣ್ಣು ಅವನತಿ ಹೊಂದಿರೋದ್ರಿಂದ ಕೃಷಿ ಮಾಡಕ್ಕೆ ಖರ್ಚು ಜಾಸ್ತಿ ಬರ್ತಾ ಇದೆ, ರೋಗ ಕೀಟ ಇಳುವರಿ ತುಂಬಾ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಲಾಭದಾಯಕವಲ್ಲದ ಉದ್ದಿಮೆಯಾಗಿ ಬದಲಾಗಿರೋದ್ರಿಂದ ಇವತ್ತು ಎಲ್ಲರೂ ಸಹ ಹಳ್ಳಿ ಬಿಟ್ಟು ಪಟ್ಟಣಗಳನ್ನ ಇವತ್ತು ಸೇರ್ತಾ ಇದ್ದಾರೆ.